ಜಾಮರ್ ಅಳವಡಿಕೆಯಿಂದಾಗಿ ನ್ಯಾಯಾಲಯ ಆಗಿರಬಹುದು, ಅಲ್ಲಿ ಪಕ್ಕದಲ್ಲಿರತಕ್ಕಂತಹ ಶಾಲಾ ಕಾಲೇಜುಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ವ್ಯಾಪಾರ ಮಾಡುವವರು ಕೂಡ ಹಲವು ಸಮಯದಿಂದ ಇಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಶಾಸಕ ವೇದವ್ಯಾಸ್ ಕಾಮತ್ ಪ್ರತಿಭಟನೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜನರ ಸಮಸ್ಯೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಸರ್ಕಾರ ಇದ್ರೆ ಜಾಮರನ್ನ ತೆಗೆದು ಬಿಸಾಡ್ತಾ ಇದೆ. ಜಾಮರ್ ಇದ್ರು ಜೈಲಿನೊಳಗಡೆ ಈಗಲೂ ಕೂಡ ನೆಟ್ವರ್ಕ್ ಸಿಗುತ್ತೆ, ಆದರೆ ಹೊರಗಡೆ ವ್ಯಾಪಾರ ಮಾಡುವವರಿಗೆ, ಶಾಲಾ ಕಾಲೇಜಿನ ಜನರಿಗೆ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಶಾಸಕ ಕಾಮತ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೈಲಿನ ಸುತ್ತು, ಈ ಬಿಲ್ಡಿಂಗ್ ಸುತ್ತು ಮೊಬೈಲ್ ಸಿಗ್ತಾ ಇದೆ. ಹೊರಗಡೆ ಈ ಬಿಲ್ಡಿಂಗ್ ನಲ್ಲಿ ವ್ಯಾಪಾರಸ್ಥರಿಗೆ ಮೊಬೈಲ್ ಸಿಗ್ತಾ ಇದೆ. ಏನ್ರಿ ನಮ್ಮ ಸರ್ಕಾರದ ಆಡಳಿತ ಇದ್ರೆ ಇಷ್ಟೊತ್ತಿಗೆ ಒಳಗಡೆ ನುಗ್ಗಿ ಆ ಜಾಮರನ್ನ ತೆಗೆದು ಬಿಸಾಡುವಂತ ಕೆಲಸ ಅಧಿಕಾರಿಗಳ ಮುಖಾಂತರ ನಾನು ಮಾಡುತ್ತಿದ್ದೆ. ನ್ಯಾಯಾಲಯಕ್ಕೆ ಹೋಗಿದ್ದೆ. ನ್ಯಾಯಾಲಯದಲ್ಲಿ ಹೋದಾಗ ನಮ್ಮ ನ್ಯಾಯಾಲಯದ ಮಿತ್ರಗಳು, ವಕೀಲರುಗಳು ತುಂಬಾ ಜನ ಬಂದಿದ್ದಾರೆ. ಇಲ್ಲ ಶಾಸಕರೇ ನಮಗೆ ಆಗುವಂತ ಸಮಸ್ಯೆಗಳನ್ನು ಹೇಳಿದ್ರು. ಓ, ನ್ಯಾಯಾಲಯಕ್ಕೂ ಈ ಸಮಸ್ಯೆ ಇದೆಯಾ ಅಂತ ಕೇಳ್ಕೊಂಡು, ಹೌದು ಅಂತೇಳಿ ಒಂದು 100 ಜನರು ಪಾಪ ಅವರು ಸಮಸ್ಯೆಗಳನ್ನು ಹೇಳಿದ್ರು. ದಯವಿಟ್ಟು ನೀವು ಸರಿ ಮಾಡಿಸ್ಕೊಳ್ಬೇಕು ಅಂತ ಹೇಳುವಂತ ಮನವಿಯನ್ನ ಮಾಡಿಕೊಂಡ್ರು. ತದನಂತರ ನೋಡಿದ್ರೆ ಈ ಭಾಗದಲ್ಲಿ 7 ರಿಂದ 8 ಶಿಕ್ಷಣ ಸಂಸ್ಥೆ ಇದೆ. ಕೆನರಾ ಡಿಗ್ರಿ ಕಾಲೇಜ್, ಕೆನರಾ PU ಕಾಲೇಜ್, STM ಕಾಲೇಜ್, ಬೆಸೆಂಟ್ PU ಕಾಲೇಜ್, ಬೆಸೆಂಟ್ ಡಿಗ್ರಿ ಕಾಲೇಜ್, ಶಾರದಾ ವಿದ್ಯಾಲಯ, ಎಕ್ಸ್ಪರ್ಟ್ PU ಕಾಲೇಜ್. ಲೆಕ್ಕ ಹಾಕಿದ 8 ಶಿಕ್ಷಣ ಸಂಸ್ಥೆಗಳಿದೆ. ಈ ಶಿಕ್ಷಣ ಸಂಸ್ಥೆಯವರು ಈ ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ವ್ಯವಸ್ಥೆಗಳನ್ನ, ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಶಿಕ್ಷಣವನ್ನಾದ್ರೂ ಹೇಗೆ ಕೊಡೋದು? ಮೊನ್ನೆ ಒಂದು ಶಾಲೆಯಲ್ಲಿ ಅವರ ಮಕ್ಕಳ ವಾತಾವರಣ ನೋಡಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರೆ, ಸರ್ SLC ಪರೀಕ್ಷೆ ಸರ್, ಈ ರಾಜ್ಯದ ವ್ಯವಸ್ಥೆಗೆ ಏನಾಗಿದೆ, ಕುರುಡಾಗಿದೆಯಾ ಅಂತ ಕೇಳ್ತಾರೆ. SLC ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಪಡುವಂತ ಕಷ್ಟಕ್ಕೆ ಈ ಜಾಮರ್ ಸಮಸ್ಯೆ. ಅವರು ಪ್ರಥಮವಾಗಿಯೇ ವಿದ್ಯಾರ್ಥಿಗಳು ಒತ್ತಡದಲ್ಲಿ ಪರೀಕ್ಷೆಯನ್ನು ಬರೆಯುವಂತ ಸಂದರ್ಭದಲ್ಲಿ ಈ ಒಂದು ಜಾಮರ್ ಸಮಸ್ಯೆ ಆಯ್ತು. ಅಲ್ಲಿ ಮುಗಿಲಿಲ್ಲ. ಇಲ್ಲಿಂದ PUS MG ರೋಡ್ ತನಕ ಹೋಗುವಾಗ ಬೇರೆ ಬೇರೆ ಭಾಗದಲ್ಲಿ ಒಂದು 7-8 ಬ್ಯಾಂಕ್ಗಳ ಬ್ರಾಂಚ್ಗಳಿವೆ. ಮೊನ್ನೆ ಮಾರ್ಚ್ 31 ಇಯರ್ ಎಂಡ್ ಆಯಿತು. ಮಾರ್ಚ್ 31ಕ್ಕೆ ಇಯರ್ ಎಂಡ್ ಸಂದರ್ಭದಲ್ಲಿ ಕಂಪ್ಯೂಟರ್ ನಲ್ಲಿ ಇಂಟರ್ನೆಟ್ ಆಗದೆ, ಅವರ ಡೇ ಎಂಡ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡದೆ ಆ ಬ್ಯಾಂಕಿನವರು ಕಷ್ಟಪಟ್ಟದ್ದು ಕಣ್ಣಿಗೆ ಕಾಣಲ್ವ ನಿಮ್ಗೆ? ಅದಾಯಿತು. ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು, ಕೆಲವಾರು ಜನ ನಿಕಟಪೂರ್ವ ಸದಸ್ಯರುಗಳು ಹೇಳಿದ್ದಾರೆ, ಶಾಸಕರೇ, ಮಹಾನಗರ ಪಾಲಿಕೆ ಒಳಗಡೆ ಆನ್ಲೈನ್ ನಲ್ಲಿ ಸಬ್ಮಿಟ್ ಮಾಡಬೇಕಾದಂತ, ಇಂಟರ್ನೆಟ್ ಉಪಯೋಗಿಸಿಕೊಂಡು ಸಬ್ಮಿಟ್ ಮಾಡಬೇಕಾದಂತ ಸಾರ್ವಜನಿಕರಿಗೆ ಆ ಆನ್ಲೈನ್ ನಲ್ಲಿ ರಸೀದಿಯೋ ಹಣವನ್ನ ಅಥವಾ ಅವರಿಗೆ ಬೇಕಾದಂತ ಆನ್ಲೈನ್ ಸಿಸ್ಟಮ್ ನಲ್ಲಿ ಬೇಕಾದಂತ ಏನು ದಾಖಲೆಗಳು ಕೊಡಬೇಕು, ಅದು ಕೊಡ್ಲಿಕ್ಕೆ ಆಗಲ್ಲ. ಟ್ರೇಡ್ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೇವ್ರೆ, ಇಷ್ಟೆಲ್ಲ ಕಷ್ಟಗಳು ಸಾರ್ವಜನಿಕರು ಪಡ್ತಾ ಇರುವಾಗ ಕಾಂಗ್ರೆಸ್ನ ಆಡಳಿತದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಇನ್ಯಾರೋ ನಾಯಕರು ಹೇಳಿಕೆ ಕೊಡ್ತಾರೆ, ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಮನೆಯಲ್ಲಿ ಹೋಗಿ ಮಲಗ್ತಾರೆ. ಏನು ಸ್ವಾಮಿ, ನಿಮ್ಮ ಆಡಳಿತದಲ್ಲಿದೆ, 10-15 ದಿವಸಗಳು ನಿಮಗೆ ಸಮಯ ಕೊಟ್ಟು ಇದನ್ನು ಸರಿಪಡಿಸಿಕೊಳ್ಳಿಕ್ಕೆ ಆಗಿಲ್ಲ. ಆದರೂ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ಜನತೆ ಪಡುವಂತ ಕಷ್ಟಕ್ಕೆ ಅವರ ಪರವಾಗಿ, ಅವರ ಪೂರಕವಾಗಿ, ಅವರ ಒಂದಿಗೆ ನಾವು ಇದ್ದೇವೆ ಅಂತ ಹೇಳುವಂತದ್ದನ್ನು ಇವತ್ತು ತೋರಿಸಿಕೊಳ್ತಾ ಇದ್ದೇವೆ. 100ಕ್ಕೆ 100 ನಮ್ಮ ಸರ್ಕಾರದ ಆಡಳಿತ ಇದ್ರೆ ಇಷ್ಟೊತ್ತಿಗೆ ಒಳಗಡೆ ನುಗ್ಗಿ ಆ ಜಾಮರನ್ನ ತೆಗೆದು ಬಿಸಾಡುವಂತ ಕೆಲಸ ಅಧಿಕಾರಿಗಳ ಮುಖಾಂತರ ನಾನು ಮಾಡುತ್ತಿದ್ದೆ. ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ಹೇಳಿದ್ದೇನೆ, ಇದು ತಾಂತ್ರಿಕವಾಗಿ. ಅವತ್ತು 3G ಇತ್ತು. ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲಿಂದ ಆಚೆ ಬಿಸಾಡ್ತಾರಂತೆ. ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು. ಸ್ವಾಮಿ, ಒಂದು ಮಾತನ್ನ ಕೇಳ್ತೀನಿ, ಜೈಲಿಗೆ ಜಾಮರ್ ಅವಶ್ಯಕತೆ ಯಾಕೆ? ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ, ಅಥವಾ ಅವರ ಸಂಬಂಧಿಕರು ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಅಲ್ಲಿ ಒಳಗಡೆ ಹೋಗುತ್ತೆ. ಅದರಲ್ಲಿ ಕೂಡ ಇದರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ,
ದುಃಖ ಅಗತ್ಯ ಮಾಧ್ಯಮದಲ್ಲಿ ಬರಬೇಕಿದೆ. ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್. ಜೈಲಿನ ಸುತ್ತು ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ. ಹೊರಗಡೆ ಈ ಬಿಲ್ಡಿಂಗ್ ನಲ್ಲಿ ವ್ಯಾಪಾರಸ್ಥರಿಗೆ ಮೊಬೈಲ್ ಸಿಗ್ತಾ ಇದೆ. ಏನ್ರಿ ಸರ್ಕಾರದ ಆಡಳಿತದ ವೈಶಿಷ್ಟ್ಯತೆ ಹೇಗಿದೆ ಅಂತ ಕೇಳಿದ್ರೆ, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಕಾರ್ನಲ್ಲಿ, ಬಸ್ಸಲ್ಲಿ, ಬೈಕಲ್ಲಿ ಹೋಗಬೇಡಿ, ರಸ್ತೆ ಮುಚ್ಚಿ. ಮೂಗಿನಲ್ಲಿ ಸಿಂಬಳ ಆಗಿದೆ ಅಂತ ಹೇಳಿದ್ರೆ ಏನ್ರಿ ರಾಜಗೋಪಾಲಣ್ಣ ಏನ್ ಹೇಳ್ತಾರೆ, ನಮ್ಗೆ ಹಿರಿಯರು ಹೇಳ್ತಿದ್ರು ಮೂಗಿನಲ್ಲಿ. ಹಾಗಾಗಿ ಮೂಗನ್ನೇ ಕತ್ತರಿಸಬೇಕು ಅಂತೇಳಿ. ಹಾಗಾಗಿ ಯಾವುದೇ ತಪ್ಪು ಮಾಡಿದ ಸಾರ್ವಜನಿಕ ವಿದ್ಯಾರ್ಥಿ ವರ್ಗ ಮೊನ್ನೆ ಪೇಪರ್ನಲ್ಲಿ ನೋಡಿ ದುಃಖ ಆಯಿತು. ಈ ಬಿಲ್ಡಿಂಗ್ ನಲ್ಲಿ ಒಬ್ಬರು ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು ಉಳ್ಕೊಳ್ತಾರೆ. ಅವರ ಪೇಷಂಟ್ ಆಸ್ಪತ್ರೆಯಲ್ಲಿ, ಕೆಎಂಸಿ ಆಸ್ಪತ್ರೆಯಲ್ಲಿ ಜೀವನ ಮರಣ ಹೋರಾಟದಲ್ಲಿದ್ದಾರೆ. ಆ ಚಿಂತಾಜನಕ ಪರಿಸ್ಥಿತಿ ಆದಾಗ ಡಾಕ್ಟರ್ಗೆ ಫೋನ್ ಮಾಡಿ ಆ ಜೀವದ ಹೊಣೆಗಾರಿಕೆ ಯಾರು ತೆಗೆದುಕೊಳ್ತಾರೆ? ಜೈಲಿನ ಸೂಪರ್ಡೆಂಟ್ ತೆಗೆದುಕೊಳ್ತಾರ? ಮನೋಹರ್ ಕದ್ರಿ ಅವರು ಹೇಳಬೇಕು. ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ಕೊಳ್ತಾರ? ನಿಮಗೆ ಬಿಡಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಬಂದಿದ್ದಾರೆ, ಅವರಿಗೆ ಕೂಡ ಈ ವಿಷಯ ಗೊತ್ತಿಲ್ಲ. ಇಲ್ಲಿಯ ನಾಯಕರುಗಳು, ಕಾಂಗ್ರೆಸ್ ಪಕ್ಷರು ಉಸ್ತುವಾರಿ ಸಚಿವರ ಗಮನಕ್ಕೆ ತರದಂತ ಹೇಳಿಗಳು ಇಲ್ಲಿಯ ನಾಯಕರುಗಳು. ನಾನು ಹೇಳ್ತೇನೆ ಇವತ್ತು, ಆಯ್ತಪ್ಪ ಇದನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾ ಇದೀವಿ ಅಂತೇಳಿ ನೀವು ಸದಾ ಪ್ರತಿಭಟನೆ ಮಾಡಬೇಡಿ ಅನ್ನೋದು ಮನವಿ ಮಾಡಿದ್ದಾರೆ. ಆದ್ರೂ ಹೇಳಿದ್ರೆ ನೀವು ಪ್ರತಿಭಟನೆಗೆ ಅನುಮತಿ ಕೊಡಿ, ಅನುಮತಿ ಕೊಡದೇರಿ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿ ನಮ್ಗೇನುಂಟು? ಜೈಲಲ್ಲಿ ಅದು ಮೊಬೈಲ್ ಸಿಗುತ್ತೆ. ಸಾರ್ವಜನಿಕರಿಗೆ ಏನು ತೊಂದರೆ ಇಲ್ಲ, ನನಗೆ ಮೊಬೈಲ್ ಅಲ್ಲಿ ಸಂಪರ್ಕ ಮಾಡ್ತಾರೆ, ಏನ್ ತೊಂದರೆ ಇಲ್ಲ, ನಾವು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳಿದ ನಂತರ ರಾತ್ರಿ 9 ಗಂಟೆಗೆ ಈ ಪ್ರತಿಭಟನೆಗೆ ಅನುಮತಿ ಕೊಡ್ತಾರೆ. ರಾತ್ರಿ 9 ಗಂಟೆಗೆ ಈ ಪ್ರತಿಭಟನೆ, ಪ್ರಜಾಪ್ರಭುತ್ವದ ಹಕ್ಕಿದೆ ನಮ್ಗೆ. ಇದನ್ನ ಪ್ರತಿಭಟನೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಕೇಳಬೇಕಾ? ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಜಾಮರನ್ನ ಸರಿಪಡಿಸಿಕೊಂಡು ಇಲ್ಲಾದ್ರೆ ತೆಗೆದು ಬಿಸಾಡಿ. ಜೈಲಿನ ಸುತ್ತ ನಿಮ್ಮ ಕಾವಲಾಕಿ ಯಾವುದೇ ಒಂದು ವ್ಯಕ್ತಿ ಒಳಗಡೆ ಹೋಗದಾಗೆ ಹೋದ್ರು ಅವರು ಕೊಂಡೋಗುವಂತ ವಸ್ತುಗಳು ಏನು ಅಂತೇಳಿ ತಿಳ್ಕೊಳ್ಳುವಷ್ಟು ನಿಮ್ಮ ಆಡಳಿತದ ವ್ಯವಸ್ಥೆಯನ್ನ ನಡೆಸಿಕೊಳ್ಳಿ. ಇವತ್ತು ರಾಜಗೋಪಾಲಣ್ಣ ಬಹಳ ದುಃಖ ಆಗತ್ತೆ. ಬಹಳ ದುಃಖ ಏನು ಅಂತ ಕೇಳಿದ್ರೆ, ಮುಲ್ತುರ್ದು ಕೋಣಗವರಿಗೆ ಗಾಂಜದಕ್ಕು ಆಯೆ ಬಯ್ಯ 4 ಗಂಟೆಗೆ ಗಾಂಜದಕ್ಕು ಎಂದು ಉಲೈ ಕುಲನೆಗೆ ತುಳುಕೆ ಗೊತ್ತುಂಡು ಆಯೆ ಕ್ಯಾಚ್ ಬತ್ತು ಉಂಟು. ಕ್ರಿಕೆಟ್ ಕ್ಯಾಚ್ ಬತ್ತು ತುಂಬು ಅದು ತೂರಿ ಬಿಡುವೆ, ಅಲ್ಪ ಕ್ಯಾಚ್ ಬರ್ತಾರೆ ಉಂಟು ಮಾಡಬಲ್ಲ ಮತ್ತದ್ದು. ಹಾಗಾಗಿ ಈ ರೀತಿಯ ವಾತಾವರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂತ. ನಾನು ಹೇಳ್ತೇನೆ, ಇವತ್ತು 15-20 ದಿವಸ ಆಯ್ತು. ಇನ್ನು ಎಷ್ಟು ದಿವಸ ಕಾಯ್ಬೇಕು ಸ್ವಾಮಿ ನಾವು? ಇನ್ನು ಎಷ್ಟು ದಿವಸ ಕಾಯ್ಬೇಕು? ಇವತ್ತು ಉಸ್ತುವಾರಿ ಸಚಿವರು ಮಂಗಳೂರಿನಲ್ಲಿದ್ದಾರೆ, ಉತ್ತರ ಕೊಡ್ಬೇಕು ಅವರು. ಇಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗಿ, ಹಾಗಲ್ಲ ಹೇಳಿ. ಜೈಲಿನ ಎಲ್ಲಿ ಕಾಮರಿದೆ ಅಲ್ಲಿ ನುಗ್ಗಿ ನಾವು ತೆಗೆದುವ ಸಾಮರ್ಥ್ಯ ನಮ್ಗಿದೆ. ಇದೇ ನಮ್ಮ ಹತ್ರ ಸಾಮರ್ಥ್ಯ. ಹಾಗಾದ್ರೆ ನಮ್ಮ ಸಾಧನೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಕು. ನಾವು ಈ ಪ್ರತಿಭಟನೆ ಮಾಡುವಂತದ್ದು ಸಾರ್ವಜನಿಕರಿಗಾಗಿ, ಜನರಿಗಾಗಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ, ನಮ್ಮ ಕಾರ್ಯಕರ್ತರು ಜನರಿಗಾಗಿ ನಿರಂತರವಾಗಿ ಇದ್ದೇವೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದೆ. ಹಾಗಾಗಿ ಇವತ್ತು ಪ್ರಾರಂಭದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ರಾಸ್ತಾರೋಕ ಮಾಡಿದ ನಂತರ ಪೊಲೀಸರೇ ಎಚ್ಚರಿಕೆಯಿಂದ ಇರಿ. ಪೊಲೀಸರು ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ. ಕಾಲಚಕ್ರ ಉರುಳ್ತಾ ಇರ್ತದೆ, ತಿರುಗಿರ್ತಾ ಇರ್ತದೆ. ನಾವು ಬರ್ತೀವಿ, ನಾವು ಆಡಳಿತವನ್ನು ಮಾಡಿದೀವಿ. ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ಕಾಂಗ್ರೆಸ್ನವರು ಹೇಳಿದಂತ ಎಲ್ಲ ತಪ್ಪನ್ನ ಒಪ್ಪಿಕೊಳ್ಳುವಂತ ರೀತಿಯ ವಾತಾವರಣ ಮಾಡಬೇಡಿ. ಯಾವುದು ಸತ್ಯ, ಯಾವುದು ನ್ಯಾಯ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ಪೊಲೀಸರಿಗಿರ್ಬೇಕು. ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅವರು ಹೇಳಿದಂತದನ್ನ ಎಲ್ಲವೂ ಕೇಳ್ತೀರಿ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಅದಕ್ಕಾಗಿ ನೀವು ಇದನ್ನ ಏನು ತಿಳ್ಕೊಳ್ತೀರ ಗೊತ್ತಿಲ್ಲ. ಹಾಗಂತ ಬಹಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ, ಇಡೀ ಭಾರತದಲ್ಲೇ ದೊಡ್ಡ ರೀತಿಯ ಡ್ರಗ್ಸ್ ಅನ್ನು ಹಿಡಿದಾಗ ನಿಮಗೆ ವಿಧಾನಸೌಧದಲ್ಲಿ ಅಭಿನಂದನೆ ಕೊಟ್ಟಿದ್ದೀನಿ. ನಾನು ಒಳ್ಳೆಯ ಕೆಲಸ ಮಾಡಿದ್ರೆ ಅಭಿನಂದನೆ ಕೊಡ್ಲಿಕ್ಕೂ ಗೊತ್ತಿದೆ ನಮಗೆ.
ಯಾರೋ ಒಂದು ಪಾರ್ಟಿಯ ಏಜೆಂಟ್ ತರ ವರ್ತನೆ ಮಾಡಿದ್ರೆ ಅದಕ್ಕೂ ವಿರೋಧಿಸುವ ಸಾಮರ್ಥ್ಯವು ನಮಗಿದೆ. ಅದನ್ನು ಮಾಡಿಯೇ ಸಿದ್ಧ.